ನಮಸ್ಕಾರ ವೀಕ್ಷಕರೇ. ಬಹುಶಃ ಸಹಕಾರ ಚಳವಳಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶತಮಾನಗಳ ಒಂದು ಇತಿಹಾಸ ಇದೆ. ಬಹುಶಃ ಇದರ ಹಿಂದೆ ಬಹಳಷ್ಟು ಜನ ಮಹೋನ್ನತರು ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಎಲ್ಲ ಘಟಕಗಳಿದೆಯಲ್ಲ, ಅಷ್ಟು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದೆಯಲ್ಲ, ಇದರ ಎಲ್ಲ ಒಂದು ಕೇಂದ್ರ ಬಿಂದುವಾಗಿ ಆ ಎಲ್ಲ ಘಟಕಗಳನ್ನು ಹೊಂದಿರುವಂಥ ಒಂದು ಕೇಂದ್ರ ಬಿಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಶತಮಾನಗಳನ್ನು ಕಂಡಿದೆ ಇದು. ಜೊತೆಗೆ ಬಹಳ ವಿಶೇಷವಾಗಿ ಕಳೆದ ಒಂದು 2 ದಶಕಗಳಿಂದ ಈಚೆಗೆ ಇದು ಬಹಳ ದೊಡ್ಡದಾದಂಥ ಬೆಳವಣಿಗೆಯನ್ನು ಕಂಡಿದೆ ಅಂತ ಅನ್ನುವಂಥದ್ದು. ಬಹುಶಃ ಸಹಕಾರ ಚಳವಳಿಯಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳ ಮಟ್ಟಿಗೆ ಒಂದು ವಾಣಿಜ್ಯ ಬ್ಯಾಂಕ್ಗಳಿಗೆ ಅಥವಾ ಸರ್ಕಾರಿ ಒಂದು ಸಾರ್ವತ್ರಿಕ ಬ್ಯಾಂಕ್ಗಳೇನಿದ್ದಾವೆ ಆ ಮಟ್ಟಿಗೆ ಬಂದು ಬೆಳೆದು ನಿಂತಿರುವಂಥದ್ದು ಬಹಳ ಆಶ್ಚರ್ಯಕರವಾದ ಬೆಳವಣಿಗೆ ಕೂಡ ಹೌದು. ಸೊ ಅದನ್ನು ಹೇಳುವಾಗ ಬಹಳ ಮುಖ್ಯವಾಗಿ ಕಳೆದ 25 ವರ್ಷಗಳ ಹಿಂದೆ ಅದಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಬಹಳ ಮಹತ್ವದ್ದೇನಂತ ಹೇಳಿದ್ರೆ, ಅವ್ರ ರಜತ ಒಂದು 25 ವರ್ಷಗಳ ಒಂದು ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಒಂದು ರಜತ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಅವರ ಜೊತೆಗೆ ಮಾತಾಡಬೇಕು, ಹೇಗೆ ನಡೆದು ಬಂತು 25 ವರ್ಷಗಳು ಮಾತ್ರವಲ್ಲ ಸಹಕಾರಿ ಚಳವಳಿ, ಜೊತೆಗೆ ಒಂದು ಸಹಕಾರಿ ಚಳವಳಿಯನ್ನು ಮುನ್ನಡೆಸಿಕೊಂಡು ಹೋಗುವುದಂದರೆ ಅದು ಬೆಳೆಸ್ತಾ ಹೋದರೆ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು. ಸೊ ಬೆಳೆಯುವಂಥ ಕೆಲಸಗಳು ಆದ್ದರಿಂದಲೇ 25 ಶಾಖೆಗಳು ಇದ್ದದ್ದು ಇವತ್ತು 100ಕ್ಕೂ ಮಿಕ್ಕಿದ ಶಾಖೆಗಳಿದ್ದರೆ ಬಹಳ ಆಶ್ಚರ್ಯಕರದ ಸಂಗತಿ ಕೂಡ ಹೌದು ಅಂತ ಹೇಳ್ಬೋದಾಗಿದೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿದ್ದಾರೆ. ಸರ್, ಶುಭಾಶಯಗಳು. ವರ್ಷದ ಶುಭಾಶಯಗಳು ನಿಮ್ಮೆಲ್ಲ ನೋಡುಗರಿಗೆ ಮತ್ತು ನಿಮ್ಮ ಒಂದು ಟಿವಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಒಳ್ಳೆ ಒಂದು ಮಾಧ್ಯಮ, ದೃಶ್ಯ ಮಾಧ್ಯಮವಾಗಿ ಮೂಡಿ ಬರಲಿ ಅಂತ ಕೇಳ್ಬೋದು. ಎಸ್ ಸರ್, ಸಹಕಾರ ಚಳವಳಿ ಇದೊಂದು ಬಹಳ ಚಾರಿತ್ರಿಕ ಅಂತ ಕಾಣ್ತದೆ. 25 ವರ್ಷಗಳ ಅವಧಿಯನ್ನು ತಾವು ಪೂರೈಸಿರುವಂಥದ್ದು ಏನೆನಿಸಿದೆ ಈ ಸಂದರ್ಭದಲ್ಲಿ? ನನಗೆ ಭಾಳ ಸಂತೋಷ ಆಗ್ತದೆ. ಯಾಕೆ ಹೇಳಿದರೆ, ನಾನು ಈ ಕ್ಷೇತ್ರಕ್ಕೆ ಸುಮಾರು ಒಂದು 45-50 ವರ್ಷದಿಂದ ಸಂಬಂಧಪಟ್ಟು ಕೆಲಸ ಮಾಡ್ತಾ ಬಂದಿದ್ದೇನೆ. ಪ್ರಾರಂಭವಾಗಿ ನಾನು ಒಂದು ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಆಯ್ಕೆಯಾದೆ. ಪ್ರಥಮ ಸ್ಥಳವೇ ಅಧ್ಯಕ್ಷನಾಗಿ ಆಯ್ಕೆಯಾದೆ. ಆವಾಗ ಕಾನೂನಿನಲ್ಲಿ ಒಂದು ಅವಕಾಶ ಇತ್ತು, 3 ವರ್ಷ ಮಾತ್ರ ಅಧ್ಯಕ್ಷ ಆಗಬೇಕು ಅಂತ ಆಗಬಾರ್ದು. 3 ವರ್ಷ ಆದ ನಂತರ ನಾನು ಅಲ್ಲಿ ಅಧ್ಯಕ್ಷಗೆ ಸ್ಥಾನವನ್ನು ಕಾರ್ಯನಿರ್ವಹಿಸಿ ಕಾರ್ಕಳ TAPCMSನ ಅಧ್ಯಕ್ಷನಾಗಿ ಆಯ್ಕೆ. ಆ ಸಂದರ್ಭದಲ್ಲಿ ನಾನು ಈ ಜಿಲ್ಲಾ ಬ್ಯಾಂಕಿನ ಒಬ್ಬ ನಿರ್ದೇಶಕನಾಗಿ ಆಯ್ಕೆಯಾದೆ. ಆ ಹೊತ್ತಿನಲ್ಲಿ ನಮಗೆ ಅಧ್ಯಕ್ಷರಾಗಿ ಶಂಭು ಶೆಟ್ರು, ಉಡುಪಿಯ ಶಂಭು ಶೆಟ್ರು ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು. ಆನಂತರ ಆ ಕಾನೂನಿನ ಪ್ರಕಾರ ಅವರ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕಿತ್ತು, ಹೊಸ ಚುನಾವಣೆ ನಡೆಯಬೇಕಿತ್ತು. ನಾವು ಅವರಾಗಿದ್ದಾಗ ನನಗೆ ಕರೆದು ಹೇಳಿದರು, ನೀವು ಮುಂದಿನ ಅಧ್ಯಕ್ಷರಾಗಬೇಕು. ಯಾಕೆ ಹೇಳಿದರೆ, ಬ್ಯಾಂಕ್ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾಗಿದ್ದರೆ ನಿಮ್ಮಂಥವ್ರು ಬರಬೇಕು ಅನ್ನುವಂಥದ್ದು ಅವರ ದೃಷ್ಟಿಕೋನ ಇತ್ತು. ನಾನು ಬೇಡ, ನನ್ನ ಒಂದು ವ್ಯವಹಾರಕ್ಕೆ ಕಷ್ಟ ಆಗ್ತದೆ, ಅದರಿಂದ ನಾನು ಅಲ್ಲೇ ಇರ್ತೀನಿ ಅಂತೇಳಿ, ಇಲ್ಲ ಮನೆಗೆ ಬಂದು ನನ್ನನ್ನು ಇಲ್ಲಿ ಕರ್ಕೊಂಡು ಆ ಹೊತ್ತಿಗೆ ಸರಿಯಾಗಿ ನಮ್ಮ ಮೂಡುಬಿದಿರೆಯ ಎಂ ವೀರಪ್ಪಮೊಯ್ಲಿಯವರು ಕಾರ್ಕಳದ ಶಾಸಕರು, ಅವರು ಮುಖ್ಯಮಂತ್ರಿ ಆಗಿದ್ದರು. ಸಂದರ್ಭೋಚಿತವಾಗಿ ಮೂಡಿ ಬಂತಿಲ್ಲ. ಅವರು ನನಗೆ ಫೋನ್ ಮಾಡಿ ಹೇಳಿದರು, ನೀನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿ ನಮ್ಮ ಸರ್ಕಾರದ ಸಂಪೂರ್ಣ ಸಹಕಾರ ಇದೆ. ಹಾಗಾಗಿ ಇಬ್ಬರ ಪ್ರೇರಣೆಯಿಂದ ನಾನು ಅವತ್ತು ಜಿಲ್ಲಾ ಬ್ಯಾಂಕಿನ ಜನವರಿ 19ನೇ ತಾರೀಕಂದು 25 ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾದೆ. ಒಂದು ಅಧ್ಯಕ್ಷನಾಗಿ ಆಯ್ಕೆಯಾಗುವ ಚುನಾವಣೆಯಾಗಿ ಅಧ್ಯಕ್ಷನಾಗುವುದಕ್ಕೂ ಅವಿರೋಧವಾಗಿ ಅಧ್ಯಕ್ಷನಾಗುವುದಕ್ಕೂ ಬಹಳ ವ್ಯತ್ಯಾಸವನ್ನು ನಾನು ಕಂಡಿದ್ದೇನೆ. ನಾನು ಆವತ್ತಿನಿಂದ ಇವತ್ತು ಬಹಳಷ್ಟು ಚುನಾವಣೆಯನ್ನು ಜಿಲ್ಲಾ ಬ್ಯಾಂಕ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಂಡಿದ್ದೇನೆ. ಯಾವತ್ತು ನಮ್ಮಲ್ಲಿ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದದ್ದಿಲ್ಲ. ಚುನಾವಣೆ ನಡೆದು ಅಧ್ಯಕ್ಷನಾದರೆ 2 ಗುಂಪುಗಳಾಗಿ ಒಂದು ಆಡಳಿತದಲ್ಲಿ ವಿಭಾಗಗೊಂಡಾಗ ಅದರ ಅಭಿವೃದ್ಧಿಗೆ ಕುಂಠಿತ ಆಗ್ತದೆ. ಒಂದು ಗುಂಪು ಅಭಿವೃದ್ಧಿಯಲ್ಲಿ ತೊಡಗೋದಿಲ್ಲ. ಹಾಗೆ ಆದರೆ ನನಗೆ ಆ ಥರದ ಯಾವುದೇ ಒಂದು ತೊಂದರೆಗಳು ನಮ್ಮಲ್ಲಿ ಬಾರದೇ ಇರೋದ್ರಿಂದ 25 ವರ್ಷಗಳ ಕಾಲ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ನನಗೆ ಕಾರ್ಯನಿರ್ವಹಿಸಲಿಕ್ಕೆ ಎಲ್ಲರ ಸಹಕಾರದಿಂದ ಬಹಳ ಸಂತೋಷದಿಂದ ಕೆಲಸ ಮಾಡಲಿಕ್ಕಾಗಿದೆ.
ಓಕೆ ಸರ್, ಅವತ್ತಿನ ಕಾಲಘಟ್ಟದಲ್ಲಿ ಈ ಸಹಕಾರಿ ಬ್ಯಾಂಕ್ಗಳಂದರೆ ಕೆಲವೇ ಜನರಿಗೆ ಮಾತ್ರ ಅಂತ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಆರ್ಥಿಕವಾಗಿ ಕೂಡ ಅದು ಜಟಿಲ ಪರಿಸ್ಥಿತಿಯ ಸಂದರ್ಭ. ಅದು ಹೇಗೆ ನಿಭಾಯಿಸ್ಕೊಂಡು ಬಂದ್ರಿ ಅಂತ? ನಾನು ಈ ಕ್ಷೇತ್ರಕ್ಕೆ 25 ವರ್ಷಗಳ ಹಿಂದಿನ ಸಂಬಂಧ ಅಲ್ಲ. ನಾನೊಂದು 48 ವರ್ಷಗಳ ಹಿಂದಿನ ಸಂಬಂಧ ಈ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಇದೆ. ನಮ್ಮ ಆ ಕಾಲದಲ್ಲಿ ಒಂದು 45 ವರ್ಷದ ಹಿಂದೆ 48 ವರ್ಷದ ಹಿಂದೆ ಎಲ್ಲ ಜಮೀನ್ದಾರಿಕೆ ಒಂದು ಇತ್ತು ನಮ್ಮಲ್ಲಿ. ಆಗ ಒಬ್ಬ ಅಧ್ಯಕ್ಷನಾದರೆ ಅವನು ಸೊಸೈಟಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷನಾದರೆ ಅವನು ಕಂಟಿನ್ಯೂ ಆಗಿ ಅವನದೇ ದರ್ಬಾರ್ ನಡೀತಿತ್ತು. ನಮ್ಮ ಭೂಮಿಯೆಲ್ಲ ನಾವು ಜಮೀನ್ದಾರರೇ. ನಮ್ಮ ಭೂಮಿ ವಾರಂಗ ಗ್ರಾಮದಲ್ಲಿ ಬರ್ತಿತ್ತು. ವಾರಂಗ ಸೇವಾ ಸಹಕಾರಿ ಸಂಘದಲ್ಲಿ ನಮ್ಮ ಒಂದು ಭೂಮಿ ಇದ್ದರಿಂದ ನಾನು ಅಲ್ಲಿ ಹೋಗ್ತಿದ್ದೆ. ಆವಾಗ ನಾನು ಅಧ್ಯಕ್ಷನಾಗಿ ಮುಂದುವರೆದ ಅಲ್ಲಿಂದ ಒಂದು 25 ವರ್ಷದ ಹಿಂದೆ ನಾನು ಅಧ್ಯಕ್ಷನಾಗಿರುವಾಗ ನಾನು ಕಂಡ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗೂ ಇವತ್ತಿಗೂ ಬದಲಾವಣೆ ಬಹಳಷ್ಟು ಇದೆ. ಹೌದು. ನಾನು ಆವಾಗ 25 ವರ್ಷದ ಹಿಂದೆ ಯಾವುದೇ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಯಲ್ಲಿ ಒಂದು ಆಡಳಿತ ಕಚೇರಿ ಅನ್ನುವಂಥದ್ದು ಇರಲಿಲ್ಲ. ಒಂದು ಗೋಡೌನ್ ಇತ್ತು, NCDC ಅನ್ನುವಂಥದ್ದಿದೆ ನಮ್ಮ ರಾಷ್ಟ್ರ ಮಟ್ಟದ್ದು. ಅಲ್ಲಿಂದ ಹಣ ಪಡ್ಕೊಂಡು ಕಟ್ಟಿದಂಥ ಒಂದು ಗೋದಾಮು, ಅದು ರಾಸಾಯನಿಕ ಗೊಬ್ಬರ ಮಾರಾಟಕ್ಕೆ ಸೀಮಿತವಾದದ್ದು. ಅದರಲ್ಲಿ ಒಂದು ಬದಿಯಲ್ಲಿ ಪಡಿತರ ವ್ಯವಸ್ಥೆಯನ್ನು ನಿರ್ವಹಿಸ್ತಿದ್ದು, ಮತ್ತೊಂದು ಬದಿಯಲ್ಲಿ 4 ಮರದ ಬೆಂಚ್ ಕುರ್ಚಿ ಹಾಕೊಂಡು, ಇದು ಎಲ್ಲಿ ವರಂಗದಲ್ಲಿ ಎಲ್ಲ ಕಡೆ ಇದ್ದದ್ದು. ಒಂದು 4 ಕುರ್ಚಿ, ಒಂದು ಮೇಜ್ ಅಂತ ಅಧ್ಯಕ್ಷರಾಗುವ ಸಂದರ್ಭದಲ್ಲಿ. ಹೌದು, 25 ವರ್ಷದ ಹಿಂದಿನ ಆರಂಭದಲ್ಲಿ ಒಂದು ಮೇಜು, ಒಂದು ಕಪಾಟು, ಹೌದು, ಒಂದು ಬೆಂಚು. ಬೆಂಚಿನಲ್ಲಿ ಒಂದು ಕ್ಲರ್ಕ್ ಮತ್ತು ಅಟೆಂಡರ್, ಗೊಬ್ಬರ ತೂಕ ಮಾಡುವ, ಪಡಿತರ ತೂಕ ಮಾಡುವ ಕೂತ್ಕೊಳ್ತಿದ್ದ. ಒಬ್ಬ ಸೆಕ್ರೆಟರಿ ಅಂತ ಇದ್ದ, ಅವನಿಗೊಂದು ಮೇಜು, ಅದ್ರ ಎದುರು 2 ಜನ ಗ್ರಾಹಕರು ಬರ್ತಿದ್ರು. ಇದು ಆಗಿನ ವ್ಯವಸ್ಥೆ. ಅದನ್ನು ಕಂಡು ನನ್ನ ಮನಸ್ಸಿನಲ್ಲಿ ಒಂದಿತ್ತು, ಇದು ಬ್ಯಾಂಕ್ಗಳು ಹುಟ್ಟಿದ ತವರೂರು ಜಿಲ್ಲೆ ಅಂತ ನಾವು ಹೇಳ್ತೇವೆ. ಬ್ಯಾಂಕ್ಗಳು ಹುಟ್ಟಿದೆ, 4-5 ಬ್ಯಾಂಕ್ಗಳು ಹುಟ್ಟಿದೆ. ನಾವು ಯಾಕೆ ಬ್ಯಾಂಕುಗಳಾಗಿ ಬದಲಾವಣೆಯನ್ನು ಕಾಣಬಾರ್ದು? ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸೇವೆಯನ್ನು ಯಾಕೆ ಕೊಡಬಾರ್ದು ಅನ್ನುವಂಥ ಚಿಂತನೆ ಮೂಡಿ ಬಂತು. ನೋಡಿ, ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆವತ್ತು 25 ವರ್ಷದ ಹಿಂದೆ ಅಥವಾ 25 ವರ್ಷದ ಇವತ್ತು ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆ ಒಂದು ಕಟ್ಟಡವನ್ನು, ಆಡಳಿತ ಕಚೇರಿಯನ್ನು, ಶಾಖೆಗಳನ್ನು ಹೊಂದಿದೆ. ಎಲ್ಲ ಸ್ವಂತ ಕಟ್ಟಡದಲ್ಲಿ ಇದ್ದೇವೆ ನಾವು. ಅದರ ಜೊತೆಗೆ ಆಡಳಿತ ಕಚೇರಿ, ಮುಖ್ಯ ಕಚೇರಿ ಎಲ್ಲ 9 ಕೋಟಿ, 7 ಕೋಟಿ, 10 ಕೋಟಿ ಈ ಥರದ ವ್ಯವಸ್ಥೆಯನ್ನು ಖರ್ಚು ಮಾಡಿಕೊಂಡು ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ನಮಗೆ ಗ್ರಾಹಕರಿಗೆ ಸೇವೆ ಕೊಡುವ ಒಂದು ವ್ಯವಸ್ಥೆಗೆ ಬಂದು ಮುಟ್ಟಿದ್ದೇವೆ. ನೋಡಿ, ಬದಲಾವಣೆ. ತಂತ್ರಜ್ಞಾನ ಅಂತೂ ಪೂರ್ತಿ ವಸ್ತು. ಯಾವ ವಾಣಿಜ್ಯ ಬ್ಯಾಂಕಿನಲ್ಲಿ ಇಲ್ಲದ ತಂತ್ರಜ್ಞಾನವನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮದು 176 ಪ್ರಾಥಮಿಕ ಸಹಕಾರಿ ಸಂಘಗಳಿವೆ. ಎಲ್ಲರೂ ಸ್ವಂತ ಕಟ್ಟಡವನ್ನು ಹೊಂದಿದ್ದಾರೆ, ಎಲ್ಲರೂ ಲಾಭದಲ್ಲಿದ್ದಾರೆ. ಯಾರು ಈ ಬ್ಯಾಂಕಿನ ಶಾಖೆಗಳು 106 ಇದೆ. ಅಲ್ಲ, ಬ್ಯಾಂಕಿಗೆ ಬರ್ತೇನೆ ಮುಂದೆ. ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು 176 ಎಲ್ಲರೂ ಸ್ವಂತ ಕಟ್ಟಡ, ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಕೆಲವು ಕೂಡ ವ್ಯವಸ್ಥೆ ಕೊಡ್ತಾರೆ. ತಂತ್ರಜ್ಞಾನ ಉಪಯೋಗ ಮಾಡಿದ್ದಾರೆ. ಗೋಡೌನ್ ಬೇರೆ ಇದೆ ಗೊಬ್ಬರಕ್ಕೆ. ನಾವು ವಾಣಿಜ್ಯ ಬ್ಯಾಂಕಿಗೆ ಇವತ್ತು ಎಲ್ಲಿವರೆಗೆ ಪೈಪೋಟಿ ಕೊಡ್ತೇವೆ ಹೇಳಿದರೆ, ನಾವೆಲ್ಲರೂ ಸ್ವಂತ ಕಟ್ಟಡದಲ್ಲಿದ್ದೇವೆ. ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು, ವಾಣಿಜ್ಯ ಕಟ್ಟಡದವರು ಎಲ್ಲರೂ ಬಾಡಿಗೆ ಕಟ್ಟಡದಲ್ಲಿದ್ದಾರೆ. ವಾಣಿಜ್ಯ ಬ್ಯಾಂಕಿನವರೆಲ್ಲ ಕಟ್ಟಡ ಬಾಡಿಗೆ ಕಟ್ಟಡದಲ್ಲಿ ಇರೋದ್ರಿಂದ ಅವರ ಸೇವೆಗೆ ನಾವು ಸರಿಸಮಾನ ಅಲ್ಲ. ಇವತ್ತು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸೇವೆಯನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ನಾವು ಖುಷಿ ಪಡ್ತೇವೆ. ಇದು ಬದಲಾವಣೆ ಆವತ್ತಿಗೂ ಇವತ್ತಿಗೂ. ನಾನು ಅಧ್ಯಕ್ಷನಾಗಿ ಇದ್ದಾಗ ಈ ಬ್ಯಾಂಕ್ನಲ್ಲಿ 25 ಶಾಖೆಗಳಿದ್ದು, ಇವತ್ತು 105 ಶಾಖೆ ಆಗಿದೆ. ನನಗೆ ಮನಸ್ಸಿನಲ್ಲಿ ಒಂದಿತ್ತು, ನನ್ನ ಆಡಳಿತ ಮಂಡಳಿ ಸಂಪೂರ್ಣ ಸಹಕಾರ ಇತ್ತು. ಜಿಲ್ಲೆಯವರು ಎಲ್ಲ ಸಹಕಾರಿಗಳು ಸಂಪೂರ್ಣ ಸಹಕಾರ ಕೊಟ್ಟಿದ್ದರು. ಇವತ್ತು 105 ಶಾಖೆ ಮಾಡಿದ್ದೇವೆ. ಜಿಲ್ಲಾದ್ಯಂತ ಶಾಖೆ ಮಾಡಿದ್ದೇವೆ, ಇನ್ನೂ ಮಾಡ್ತಾ ಇದ್ದೇವೆ. ಒಳ್ಳೆ ಸೇವೆ ಕೊಡ್ತೇವೆ ಗ್ರಾಹಕರಿಗೆ. ಇಲ್ಲಿ ಎಲ್ಲೋ ಆ ಗ್ರೇಡ್, ಒಂದು ವಾಣಿಜ್ಯ ಬ್ಯಾಂಕಿಗೆ ಸಮಾನಾದಂಥ ಗ್ರೇಡ್ ಸಿಗ್ತದೆ ಅಂತ ಅನ್ನುವಂಥದ್ದಿದೆ ಸಹಕಾರಿ ಬ್ಯಾಂಕಿಗೆ. ಇಂಥ ಪ್ರಯತ್ನಗಳೇನಾದರೂ ಈ ಭಾಗವಾಗಿ ಮಾಡಿದ್ದೇವೆ. ಆದರೆ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಹಕಾರಿ ಕ್ಷೇತ್ರವನ್ನು ಒಂದು ದೃಷ್ಟಿಯಿಂದ ನೋಡ್ತಾರೆ,
ವಾಣಿಜ್ಯ ಬ್ಯಾಂಕ್ಗಳನ್ನು ಒಂದು ದೃಷ್ಟಿಯಿಂದ ನೋಡ್ತಾರೆ. ಇವತ್ತು ನೋಡಿ, ನೀವು ನಿತ್ಯ ಪೇಪರ್ನಲ್ಲಿ ನೋಡ್ತೀರಿ, ವಾಣಿಜ್ಯ ಬ್ಯಾಂಕ್ಗಳು ಯಾರ್ಯಾರಿಗೆ ಸಾಲ ಕೊಟ್ಟು ಭಾಳ ಲಾಸ್ನಲ್ಲಿದೆ, NPA ಜಾಸ್ತಿ ಆಗ್ತದೆ ಅಂತ. ಕರೆಕ್ಟ್. ಅವರಿಗೆ 26,000 ಕೋಟಿ ಬಂಡವಾಳ ನೀಡಿದ್ದಾರೆ, 15,000 ಕೋಟಿ ಬಂಡವಾಳ ನೀಡಿದ್ದಾರೆ, ರಿಸರ್ವ್ ಬ್ಯಾಂಕಿನ ಏನು ರಿಸರ್ವ್ ನಿಧಿಯನ್ನು ಕೊಟ್ಟಿದ್ದಾರೆ ಅಂತೆಲ್ಲ ಕೇಳ್ತೇವೆ. ಇದೆಲ್ಲ ಅವ್ರಿಗೆ ಕೊಡ್ತಾರೆ, ಕಾನೂನು ಎಲ್ರಿಗೂ ಒಂದೇ. ಆದರೆ ನಮಗೆ ₹1 ಕೊಡೋದಿಲ್ಲ ಸಹಕಾರಿ ಬ್ಯಾಂಕ್. ಏನು ಕೊಡೋದು ಬೇಡ, ನಾವು ನಮ್ಮ ಸ್ವಂತ ಕಾಲಲ್ಲಿ ನಿಲ್ತೇವೆ. ಬಂಡವಾಳ ಕೊಡೋದ್ರ ಜೊತೆಗೆ ನೋಡಿ, ದೇಶದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವರ ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ಹಣ, ದೇವಸ್ಥಾನದ ಹಣ, ಇನ್ನು ಏನೇನು ಹಣ ಇದೆ, ಅದೇ APMC ಹಣ, ಇದೆಲ್ಲವನ್ನು ವಾಣಿಜ್ಯ ಬ್ಯಾಂಕ್ನಲ್ಲಿ ಇಡ್ತಾರೆ. ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ₹1 ಇಡೋದಿಲ್ಲ ಠೇವಣಿಯಾಗಿ. ಆದರೆ ಇವತ್ತು ಲಾಭದಲ್ಲಿರುವುದು ನಾವು, ಸೇವೆ ಕೊಡೋದು ನಾವು. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರದ ಸಾಲ ಮನ್ನಾ, ಬಡ್ಡಿ ಮನ್ನಾ, ಯಾವುದೇ ವ್ಯವಸ್ಥೆಯಲ್ಲಿ ಅವರ ಸೇವೆಯನ್ನು ಮಾಡುವವರು ನಾವು. ಆದರೆ ನಮಗೆ ₹1 ಕೊಡದೇ ಇದ್ರೂ ಕೂಡ ಜನರಿಂದಾಗಿ ನಾವು ಇವತ್ತು ಸಹಕಾರಿ ಕ್ಷೇತ್ರ ಬೆಳೆದಿದೆ. ಅದೇ ನಾನು ಕೇಳ್ತಾ ಇರುವಂಥದ್ದು, ಜನ ಯಾಕೆ ಬಂದರು, ಹೇಗೆ ಬಂದರು ಅಂತ. ಯಾಕಂದರೆ ವಾಣಿಜ್ಯ ಬ್ಯಾಂಕ್ಗಳನ್ನು ನೋಡಿಕೊಂಡೇ ಅಲ್ಲೇ ನಾವು ಎಲ್ಲ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಗ್ರಾಹಕರು ಬರ್ತಾರೆ, ಅಲ್ಲಿ ಹಣ ಇಡ್ತಾರೆ ಅಥವಾ ಸಾಲ ತೆಗೆದುಕೊಳ್ತಾರೆ ಅನ್ನೋಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಇಲ್ಲ ಅಂತ. ನೋಡಿ, ಸೇವೆಗೆ ನಾವು ಮೊದಲನೇ ಆದ್ಯತೆ ಕೊಡ್ತೇವೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ವಾಣಿಜ್ಯ ಬ್ಯಾಂಕ್, ನಾನು ವಾಣಿಜ್ಯ ಬ್ಯಾಂಕ್ನ ಗ್ರಾಹಕ. ವಾಣಿಜ್ಯ ಬ್ಯಾಂಕ್ನಲ್ಲಿ ಇವತ್ತು ಹೋದರೆ ಏನಾಗ್ತದೆ, ಸಾಮಾನ್ಯ ಜನರಿಗೆ ಅವಕಾಶ ಇಲ್ಲ. ನಾನು ಮುಂದೆ ಹೇಳ್ತೀನಿ ನಿಮಗೆ. ನಮ್ಮಂಥವರಿಗೆ ಇರ್ಬೋದು, ಸಾಲ ಕೊಡ್ಬೋದು, ಏನೋ ಮಾಡ್ಬೋದು. ಇವತ್ತು ವಾಣಿಜ್ಯ ಬ್ಯಾಂಕಿಗೆ ನಾವು ಸರಿಸಮನಾಗಿ ನಮ್ಮಲ್ಲಿ ವಿಶ್ವಾಸ ಬರಲಿಕ್ಕೆ ಮುಖ್ಯವಾಗಿ ಕಾರಣ ನಾವು ಕೊಡುವಂಥ ಭದ್ರತೆ. ಅವ್ರು ಕೊಟ್ಟಂಥ ಠೇವಣಿಗೆ ಭದ್ರತೆ ಕೊಡ್ತೇವೆ, ಲೆಕ್ಕಾಚಾರ ಓಪನ್ ಆಗಿದೆ, ಸಾಲ ಕೊಡ್ತೇವೆ, ಇಂತಿಷ್ಟು ಲಾಭ ಮಾಡಿದ್ದೇವೆ ಹೇಳ್ತೇವೆ, ಇಂತಿಷ್ಟು ಡಿವಿಡೆಂಡ್ ಕೊಟ್ಟಿದ್ದೇವೆ ಅಂತ ಎಲ್ಲವನ್ನು ಓಪನ್ ಆಗಿ ಕೊಡ್ತೇವೆ. ಜನರಿಗೆ ಏನಾಗ್ತದೆ, ವಿಶ್ವಾಸ ಮುಖ್ಯ. ಎರಡನೇದಾಗಿ ನಾವು ಸ್ವಂತ ಕಟ್ಟಡದಲ್ಲಿದ್ದೇವೆ, ಅವ್ರ ಬಾಡಿಗೆ ಕಟ್ಟಡದಲ್ಲಿದ್ದೇವೆ. ಇದು ಮಾತ್ರ ಅಲ್ಲ, ಇವ್ರು ನೋಡಿ, ನಾವು ಇಷ್ಟು ಸೇವೆ ಕೊಡುವಾಗ ನಮ್ಮ ಸಿಬ್ಬಂದಿಗಳು ಯಾರು, ನಮ್ಮ ಊರಿನವರೇ ಸಿಬ್ಬಂದಿಗಳು. ಅವರು ಬ್ಯಾಂಕಿನಲ್ಲಿ ಸಿಬ್ಬಂದಿ ನೀವು ಹೋಗಿ ನೋಡಿ, ಒಬ್ಬ ಪುಡಿ ಮಾತಾಡ್ತಾನೆ, ಒಬ್ಬ ಹಿಂದಿ ಮಾತಾಡ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಜಾಸ್ತಿ ಆಗಿದೆ, ನಮ್ಮ ಊರಿನ ಭಾಷೆ ಮಾತಾಡೋರು ಯಾರೂ ಇಲ್ಲ. ಜನರಿಗೆ ಭಾಷೆ ಬಾರದವನನ್ನು ಸೇವೆ ಕೊಡ್ತಾರೆ. ಯಾವುದು ಜನರಿಗೆ ಬೇಕಾಗಾದ್ರೆ ಕರೆಕ್ಟ್. ನಮ್ದೇ ತಂತ್ರಜ್ಞಾನದಲ್ಲಿ ನಾವು ಹಿಂದೆ ಇಲ್ಲ. ಯಾವುದೇ ತಂತ್ರ ಅವರಿಗೆ ಸರಿ ಸಮಾನವಾಗಿ ನಾವು ತಂತ್ರಜ್ಞಾನವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ 25 ವರ್ಷದ ಅವಧಿಯಲ್ಲಿ ನಮ್ಮ ಜಿಲ್ಲೆ ಒಂದು ಸಹಕಾರಿ ಕ್ಷೇತ್ರ ಎಷ್ಟು ಬೆಳೆದಿದೆ ಹೇಳಿದರೆ, ಯಾರು ದೇಶದಲ್ಲಿ ನಮಗೆ 2ನೇ ಸ್ಥಾನ ಸಿಕ್ಕಿದೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಾನು ಬಜ್ಪೆ ಸೇವಾ ಸಹಕಾರಿ ಸಂಘದಿಂದ ಇಲ್ಲಿಗೆ ಪ್ರತಿನಿಧಿಯಾಗಿ ಬಂದಿದ್ದೇನೆ. ನನ್ನ ಬ್ಯಾಂಕ್ ಸಂಘ ಬಜ್ಪೆ ಒಂದು ಪ್ರಾಥಮಿಕ ಸಹಕಾರಿ ಸಂಸ್ಥೆಯಲ್ಲಿ 260 ಕೋಟಿಗೂ ಮಿಕ್ಕು ಜನರು ಹಣ ಠೇವಣಿ ಇಟ್ಟಿದ್ದಾರೆ. ಒಂದು ಜಿಲ್ಲಾ ಬ್ಯಾಂಕ್ನಲ್ಲಿ ಎಷ್ಟು ಹಣ ಇಲ್ಲ, ಠೇವಣಿ ಇಲ್ಲ. ಅಂದರೆ ಜನರು ನಮ್ಮನ್ನು ನಂಬಿದ್ದಾರೆ, ನಮ್ಮ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳನ್ನು ನಂಬಿದ್ದಾರೆ. ಅಷ್ಟು ಉತ್ತಮವಾಗಿ ಸೇವೆಯನ್ನು ಕೊಡ್ತೇವೆ. ಜನರ ವಿಶ್ವಾಸ ನಮ್ಮಲ್ಲಿ ಬಂದಿದೆ. ಸರ್, ಜೊತೆಗೆ ತಾವು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗ್ತೀರಿ. ಅಂದರೆ ರಾಜ್ಯ ಮಟ್ಟದಲ್ಲೂ ಕೂಡ ಇದು ಬಹಳ ಸುದ್ದಿ ಆಗ್ತದೆ, SCDCC ಬ್ಯಾಂಕ್ನ ಬೆಳವಣಿಗೆಗಳು. ಜೊತೆಗೆ ಕ್ರಿಯೇಟಿವಿಟಿ ಭಾಳ ಮುಖ್ಯ ಆಗ್ತದಾ ಅಂತ. ತಾವು ಮೊಬೈಲ್ ವಾಹನ ತಂದ್ರಿ, ಅದ್ರ ಮೂಲಕ ಜನರಿಗೆ ಅದು ಬಹಳ ವರ್ಷಗಳಿಂದ ಯಾರಿಗೂ ಕೂಡ ಅದನ್ನು ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಮೊದಲನೇದಾಗಿ ವಾಹನದಲ್ಲಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಿದಿದ್ರೆ ನಾನಲ್ಲ, ನಮ್ಮ ಬ್ಯಾಂಕ್ ಮಾಡಿದೆ. ಯಾವ ಪ್ರದೇಶದಲ್ಲಿ ಇನ್ನೂ ಬ್ಯಾಂಕಿನ ಬಗ್ಗೆ ತಿಳುವಳಿಕೆ ಇಲ್ವೋ ಅಲ್ಲಿ ಹೋಗಿ ನಮ್ಮ ವಾಹನವನ್ನು ನಿಲ್ಲಿಸ್ತೇವೆ. ಅವರು ಅದರಲ್ಲಿ ಬೋರ್ಡ್ ಇದೆ ಭಾಳ ಬ್ಯಾಂಕಿನ ಬಗ್ಗೆ. ಅಲ್ಲ, ಈಗಾದ್ರೂ ATM ಬಂದಿದೆ, ಓಕೆ. ಬಟ್ ಆ ಕಾಲದಲ್ಲಿ ಬಹುಶಃ 20 ವರ್ಷ ಕಳೀತೆ ಅನ್ನೋದು ಮಾಡಿ. 20 ವರ್ಷ ಆಯಿತು. ಹಳ್ಳಿಗಳಿಗೆ ಬ್ಯಾಂಕ್ ತಿಳುವಳಿಕೆ ಇಲ್ಲದಲ್ಲಿ ಕೊಂಡೋಗಿ ನಿಲ್ಲಿಸಿ ಅವರಿಗೆ ಬ್ಯಾಂಕ್ ಟ್ರೈನಿಂಗ್ ತರಬೇತಿ ಕೊಟ್ಟು, ಬ್ಯಾಂಕಿನಿಂದ ಇಷ್ಟು ಸೌಲಭ್ಯ ನಿಮಗೆ ಸಿಗ್ತದೆ, ನೀವು ಅಭಿವೃದ್ಧಿ ಆಗಿ ಅನ್ನುವಂಥ ತಿಳುವಳಿಕೆ ಕೊಟ್ಟಾಗ ಅವರು ಅಭಿವೃದ್ಧಿ ಆಗ್ತಾರೆ, ಬ್ಯಾಂಕಿನ ಮೇಲೆ ವಿಶ್ವಾಸ ಬರ್ತದೆ. ಆ ಪ್ರದೇಶ ಅಭಿವೃದ್ಧಿ ಆದ ನಂತರ ಇನ್ನೊಂದು ಪ್ರದೇಶಕ್ಕೆ ಅದನ್ನು ವಾಹನ ಅಂದ್ಕೊಂಡು ಹೋಗ್ತೇವೆ. ಇವತ್ತು ಆ ವಾಹನ ಎಲ್ಲಿವರೆಗೆ ಒಂದು ಪ್ರಸಿದ್ಧಿ ಪಡೆದಿದೆ ಹೇಳಿದರೆ, ಆ ವಾಹನದೊಳಗೆ ನೀವು ಹೇಳಿದಾಗೆ ATM ಇಟ್ಟಿದ್ದೇವೆ, AC ಇಟ್ಟಿದ್ದೇವೆ, ಯಾವ ಥರದ ಸಾಲ, ಗೋಲ್ಡ್ ಲೋನ್ ಏನು ಬೇಕಾದರೂ ಅಲ್ಲೇ ಕೊಡ್ತೇವೆ ಸ್ಪಾಟ್. ಆದ್ದರಿಂದಾಗಿ ಅದೊಂದು ವಿಶೇಷತೆ ನಮ್ಮ ಬ್ಯಾಂಕಿಗೆ ಹೆಸರು ಇದೆ. ಅದು ಬಹಳ ಯಶಸ್ಸನ್ನು ಖಂಡಿತ ಜನ ಬಹಳ ಕಂಡಿರೋದ್ರಿಂದ ಹೊಸ ವಾಹನವನ್ನು ಹಾಕ್ತಾ ಇದ್ದೇವೆ.
ಸಾಧಾರಣ ಎಷ್ಟು ವಾಹನಗಳು ಈಗ ಒಂದೇ ವಾಹನ ಅಲ್ಲಿ ಯಾರು ಬೆಳವಣಿಗೆ ಆದ ಕೂಡಲೇ ಅಲ್ಲಿ ಬ್ರಾಂಚ್ ಆಗ್ತೀವಿ ಬ್ರಾಂಚ್ ಆಗ್ತೀರಿ? ಓಕೆ ಓಕೆ ಓಕೆ. ಬೆಳವಣಿಗೆಯನ್ನು ಕಂಡಿದೆ ನಾವು. ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಸೇವೆ ಮುಖ್ಯ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಜೊತೆಯಲ್ಲಿ ಭಾಳ ಮುಖ್ಯವಾಗಿ ನಾನು ತಮ್ಮ ಬಗ್ಗೆ ಕೇಳಬೇಕು. ಸಣ್ಣದಿನಲ್ಲಿರುವಾಗ ತಮ್ಮ ತಂದೆ ಚಿತ್ರಕಲಾ ಶಿಕ್ಷಕರು, ಆದರೆ ತಾವು ಗಣಿತದಲ್ಲಿ ನಿಸ್ಸೀಮರು. ಅದು ಹೇಗೆ ಸಾಧ್ಯ ಆಯಿತು ಅಂತ? ದೇವರು ಕೊಟ್ಟಷ್ಟು ಅವರ ದೇವ್ರು. ನಾನು ಗಣಿತ ಇಲ್ಲಿವರೆಗೆ ಹೇಳಿದರೆ ಮಾಸ್ಟರ್ ಬೋರ್ಡ್ನಲ್ಲಿ ಆಗ ಚಾಕ್ನಲ್ಲಿ ಅಂತ ಬರೀತಿದ್ರು. ಚಾಕ್ ಬರೆಯೋ ಮೊದಲೇ ನಾನು ರಿಪ್ಲೈ ಕೊಡ್ತಿದ್ದೆ. 100ರಲ್ಲಿ 100 ಗಣಿತದಲ್ಲಿ ನನಗೆ ಆವಾಗಲೇ ಸಿಗ್ತಿತ್ತು. ಆಮೇಲೆ ನಾನು ವಿದ್ಯಾಭ್ಯಾಸ SLC ಆದಮೇಲೆ ಡಿಸ್ಕನೆಕ್ಟ್ ಮಾಡಿದೆ. ವ್ಯವಹಾರದಲ್ಲಿ ಉದ್ಯಮದಲ್ಲಿ ನನಗೆ ಇಂಟ್ರೆಸ್ಟ್ ಬಂತು. ಪುನಃ ನಾನು ಬ್ಯಾಂಕಿಂಗ್ ವ್ಯವಹಾರಕ್ಕೆ ಬಂದೆ. ನೀವು ಹೇಳಿದ್ರಿ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಅಂತ. ನಾನು 5 ವರ್ಷಗಳ ಕಾಲ ಎಪೆಕ್ಸ್ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ನೋಡಿ, ನಮ್ಮ ರಾಜ್ಯದ ಇತಿಹಾಸ ಅಂತ ಹೇಗೆ ಹೇಳಿದರೆ, ಒಂದು ರಾಜ್ಯ ಮಟ್ಟದ ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಬೇಕಾಗಿದ್ದರೆ ಅವನಿಗೆ ಒಂದು ರಾಜಕೀಯ ಬಲ ಬೇಕು, ಒಂದು ತೋಳ್ಬಲ ಬೇಕು, ಒಂದು ಜಾತಿ ಬಲ ಬೇಕು, ಮತ್ತೊಂದು ಆರ್ಥಿಕ ಬಲ ಬೇಕು. ಇದು ನನ್ನ ಹತ್ರ ಯಾವುದಿಲ್ಲ. ನನ್ನ ಹತ್ರ ಇರೋದು ಒಳ್ಳೆತನ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ಹವ್ಯಾಸ. ನಾನು ಎಲ್ಲರನ್ನು ಯಾವೇ ಜಾತಿ ಇಲ್ಲ ನನಗೆ. ನಾನು ಇಷ್ಟವರೆಗೆ ಹೇಳಿದಲ್ಲ, ನಾನು ಜಾತಿಯಿಂದಾಗಿ ಬೆಳೆದಲ್ಲ, ಎಲ್ಲರ ಪ್ರೀತಿಯಿಂದಾಗಿ ಬೆಳೆದ. ದೊಡ್ಡ ಮಟ್ಟದಲ್ಲಿ ಜನರನ್ನು ಸೇರಿಸುವಂಥದ್ದನ್ನು ಮಾಡ್ತಾರೆ ಸರ್ ನವೋದಯ ಮೂಲಕ. ಭಾಳ ಸಾವಿರ ಮಂದಿ ಮಹಿಳೆಯರು ಬರ್ತಾರೆ. ಬಹಳ ವರ್ಷದ ಹಿಂದೆ, ಒಂದು 21 ವರ್ಷದ ಹಿಂದೆ ನಾವೊಂದು ಸಮಾರಂಭ ಮಾಡಿತ್ತು. SS ಪಾಟೀಲ್ ಅನ್ನುವಂಥ ಒಬ್ಬ ಸಜ್ಜನ ಸಹಕಾರಿ ಮಂತ್ರಿ ಇದ್ದರು, ಮಂಗಳೂರಿಗೆ ಬಂದರು. ರಾಜೇಂದ್ರ ಅವ್ರು ನನಗೆ ಏಕವಚನದಲ್ಲಿ ಕರೆಯೋದು. ಅವರು ತಮ್ಮನ ಮಗನಾಗ್ತಾರ. ಈ ಒಂದು ಮಹಿಳೆಯರನ್ನು ನೀನು ಗುರುತಿಸಿ ಮಹಿಳೆಯರ ಸಮಾವೇಶ ಮಾಡಬೇಕು ಅಂತ ಹೇಳಿದರು. ಮಂಗಳೂರಿನಲ್ಲಿ ನಮ್ಮ ಸ್ಟೇಡಿಯಂನಲ್ಲಿ ನಮ್ಮ ಮಹಿಳೆಯರ ಸಮಾವೇಶ ಮಾಡಿತ್ತು. ಭಾಳ ಕಷ್ಟಪಟ್ಟು ಮಾಡಿದೆ, ಮಹಿಳೆಯರನ್ನು ಒಗ್ಗೂಡಿಸಿದ್ದೇವೆ. ಆವಾಗ ಆ ಮಹಿಳೆಯರು ಯಾರೂ ನಮ್ಮ ಭಾಷಣ ಕೇಳಲಿಕ್ಕೆ ತಯಾರಿಲ್ಲ. ಹೌದು. ಯಾಕೆ ಹೇಳಿದರೆ ಅವ್ರದ್ದೇ ಒಂದು ಇದೆ. ಸೀರೆ ಎಳೆಯೋದು, ಕಿವಿ ಎಳೆಯೋದು, ಮೂಗು ಎಳೆಯೋದು, ನೀನು ಬಂಡೋಲೆಯಲ್ಲಿ ಮಾಡಿದ್ದಿ ಇದೆ, ನಿನ್ನ ಮಕ್ಕಳೇನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಯಾರೂ ಕೇಳ್ತಿರ್ಲಿಲ್ಲ. ಆವಾಗ ನನಗೊಂದು ಮನಸ್ಸಿನಲ್ಲಿ ಮೂಡಿ ಬಂತು, ಈ ಮಹಿಳೆಯರನ್ನು ನಮ್ಮ ಮುಖ್ಯ ಧಾರಾವಾಹಿಯಲ್ಲಿ ಇದರಲ್ಲಿ ವಾಹಿನಿಯಲ್ಲಿ ತರಬೇಕು, ಅವರನ್ನು ನಮ್ಮಾಗೆ ಪುರುಷರಾಗಿ ಸ್ವಾವಲಂಬಿ ಜೀವನಕ್ಕೆ ತರಬೇಕು ಅನ್ನುವಂಥ ಚಿಂತನೆ ಬಂತು. ಅದಕ್ಕೆ ನವೋದಯ ಸ್ವಸಹಾಯ ಗುಂಪು ಅನ್ನುವಂಥದ್ದನ್ನು ಒಂದು ಪ್ರೇರಣೆ ಬಂದು ಮಾಡಿದ್ದೇನೆ. 20 ವರ್ಷ ಆಗ್ತಾ ಬಂತು. ಇವತ್ತು ಯಶಸ್ಸನ್ನು ಕಂಡಿದ್ದೇನೆ ಅಂತ ಪೂರ್ತಿ ಹೇಳೋದಿಲ್ಲ ನಾನು, ಆದರೆ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ. ಮಹಿಳೆಯರು ಇವತ್ತು ಯಾವುದೇ ನಾವು ಮಾಡುವ ಕಾರ್ಯಕ್ರಮ ಇದೆ ಅಲ್ಲಿ ನವೋದಯದವರು ಹೊತ್ತು ಸಾವಿರ ಬಹುಶಃ ಪುರುಷರಿಗಿಂತಲೂ ಮಹಿಳೆಯರು ಉಳಿತಾಯ ಮತ್ತು ಇನ್ನಿತರ ಇದರಲ್ಲಿ ಬಹಳ ನಂಬಿಕೆಯವರು. ಪುರುಷರಿಗೆ ಖರ್ಚು ಜಾಸ್ತಿ, ಹವ್ಯಾಸ ಜಾಸ್ತಿ. ಮಹಿಳೆಯರಿಗೆ ಮನೆ ನಡೆಸುವಂಥ ಜವಾಬ್ದಾರಿ ಜಾಸ್ತಿ. ಉಳಿತಾಯ ಮಾಡಬೇಕು, ಹಣ ಹಾಳು ಮಾಡಬಾರ್ದು ಅನ್ನುವಂಥದ್ದನ್ನು ಇದೆ ಒಂದು. ಅದರ ಜೊತೆಗೆ ಪುರುಷರನ್ನು ಅವರು ಕೆಟ್ಟ ಹವ್ಯಾಸಗಳನ್ನು ಬಿಡಿಸಿ ಒಳ್ಳೆ ದಾರಿಗೆ ತಂದದ್ದಂತೂ ಸರ್. ಜೊತೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಕಟ್ತಾ ಇದ್ದಂಥ ಮಹಿಳೆಯರು ತಾವು ನವೋದಯ ಆರಂಭ ಮಾಡಿರೋದು ನಿಂತ ಸಂದರ್ಭ. ಬಹುಶಃ ಅದೆಲ್ಲೋ ಒಂದು ಮತ್ತೆ ದಾರಿದೀಪ ಆಗಲಿಕ್ಕೆ ಅವ್ರಿಗೆ ಏನೋ ಮಾಡಬಹುದು, ನನ್ನ ಮಗನಿಗೆ ಶಿಕ್ಷಣ ಕೊಡಲಿಕ್ಕೆ, ಮತ್ತೊಂದಕ್ಕೆ ಇನ್ನೊಂದಕ್ಕೆ ಅಂತ ಗೊತ್ತಾಯ್ತಾ ಅಂತ ಆಗಿದೆ. ಅವ್ರ ಮಕ್ಕಳಿಗೆ ಇವತ್ತು ನೋಡಿ, ನಮ್ಮ ಜಿಲ್ಲೆ ಶಿಕ್ಷಣದಲ್ಲಿ ಮುಂದುವರೆದಂಥ ಜಿಲ್ಲೆ. ಒಂದು ನಮ್ಮ ಮಹಿಳೆಯರ ಪ್ರಯತ್ನದಿಂದಾಗಿ ಗ್ರಾಮೀಣ ಮಟ್ಟದಲ್ಲಿಯೂ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಕೊಡಬೇಕು ಅನ್ನುವಂಥದ್ದು ಜನರಲ್ಲಿ ಮೂಡಿ ಬಂದಿದೆ. ಮಹಿಳೆಯರಿಗೆ ಮೂಡಿ ಬಂದಾಗ ಅದಕ್ಕೆ ಪುರುಷರ ಸಹಕಾರ ಬೇಕೇ ಬೇಕು. ಅದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮೂಡಿ ಬರೋದ್ರಿಂದ ಮಹಿಳೆಯರು ಯಾವತ್ತು ಮೀಸಲಾತಿಗೆ ನೀವು ಕಾಯ್ಬೇಡಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಸಾಮರ್ಥ್ಯದಿಂದ ನೀವು ಮುಂದೆ ಬರಬೇಕು. ಹಣದ ಕೊರತೆ ಅಂತೂ ನಮ್ಮ ಜಿಲ್ಲೆಯ ಮಹಿಳೆಯರಿಗಿಲ್ಲ. ನಾವು ಬೇಕಾದಷ್ಟು ಅವರಿಗೆ ಅವರ ಸಾಮರ್ಥ್ಯಕ್ಕೆ, ಅವರ ಪ್ರಯತ್ನಕ್ಕೆ ಬೇಕಾದಷ್ಟು ಹಣ ಒದಗಿಸ್ತಾ ಇದ್ದೇವೆ. ಹಾಗಾಗಿ ಅವರು ನಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ, ನಾನು ಅವರನ್ನು ನಂಬಿದ್ದೇನೆ. ಹಾಗಾಗಿ ನಾವು ಒಬ್ರಿಗೊಬ್ಬರು ಹೊಂದಾಣಿಕೆ. ಇಲ್ಲಿ ಒಂದು ಕಳೆದ ಕೆಲ ವರ್ಷಗಳ ಹಿಂದೆ ತಾವು ಆಧುನಿಕವಾದಂಥ ಕೆಲವೊಂದು ಹೆಜ್ಜೆಗಳನ್ನು ನೀಡುವಂಥ ಸಂದರ್ಭಗಳಲ್ಲಿ ಕಟ್ಟಡಗಳು, ನೀವು ಆಗಲೇ ಹೇಳಿದಿರಿ, ಕೋಆಪರೇಟಿವ್ ಸೊಸೈಟಿ ಅಥವಾ ಬ್ಯಾಂಕ್ಗಳು ಅಂದರೆ ಹೀಗಾ ಅನ್ನೋಂಥ ಪ್ರಶ್ನೆಗಳು ಬರಲಿಲ್ವಾ? ಹೀಗಿರಬೇಕಾ ಇದು? ಭಾಳ ಜನರಿಂದ ಹೇಳಿದರು, ನಾವು ಸಾಲ ಕೊಡೋದು, ಗೊಬ್ಬರ ಮಾರಾಟ ಮಾಡೋದು, ಪಡಿತರ ಮಾಡೋದು, ಇಷ್ಟು ಬೇಕಾ ಅನ್ನೋಂಥ ಪ್ರಶ್ನೆ ಬಂತು ಕೆಲವರಿಂದ. ಭಾಳ 90% ನನಗೆ
ಸಂಪೂರ್ಣ ಸಹಕಾರ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳೇನೋ ಮಾಡ್ತವೆ, ಅವರಿಗೆ ಸಾಮರ್ಥ್ಯ ಇದೆ, ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಆ ಸಾಮರ್ಥ್ಯ ಇದೆಯಾ? ಕರೆಕ್ಟ್. 90% ಜನ ನನಗೆ ಸಂಪೂರ್ಣ ಸಹಕಾರ ಕೊಟ್ಟು, ಒಂದು 10% ಜನ ಹಿಂದಿನವ್ರು ಇಷ್ಟೆಲ್ಲ ಬೇಕಾ, ಈ ಆಧುನಿಕತೆಗೆ ಇಷ್ಟೆಲ್ಲ ಖರ್ಚು ಮಾಡಬೇಕು ಹೇಳಿ. ಇವತ್ತು ಅದೇ ಜನರು ನನಗೆ ಹೇಳ್ತಾರೆ, ನೀನು ಮಾಡಿದ್ದು ಸರಿ ಇದೆ. ಇವತ್ತು ನಮ್ಮಲ್ಲಿ ಲಾಭ ಇಂದ 10 ಲಕ್ಷ ಲಾಭ ಇದ್ದರೆ ಇವತ್ತು ಸಹಕಾರಿ ಸಂಸ್ಥೆಗಳು, ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು 10 ಕೋಟಿ ಲಾಭ ಬಂದಿದೆ. ಯಾವುದರಿಂದಾಗಿ ನೀವು ಹೇಳಿ? ಈ ಆಧುನಿಕತೆಯ ಬದಲಾವಣೆಯಿಂದಾಗಿ ನಾವು ಪ್ರಯತ್ನ ಪಟ್ಟರೆ ಏನನ್ನೂ ಸಾಧನೆ ಮಾಡ್ಬೋದು ಅನ್ನುವಂಥದ್ದನ್ನು ನಮ್ಮ ಜಿಲ್ಲೆ ತೋರಿಸಿಕೊಟ್ಟು. ಹೊರ ಜಿಲ್ಲೆಗಳು ಅಂದರೆ ಕರ್ನಾಟಕದ ಉಳಿದ ಜಿಲ್ಲೆಗಳು ಕೂಡ ಇದನ್ನು ಈ ರೀತಿಯಾಗಿ ಕಂಡುಕೊಳ್ಳಿ ಸಾಧ್ಯ ಆಗಿದೆಯಾ? ತಾವು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾದ ಸಂದರ್ಭಗಳಲ್ಲಿ ಬಹುಶಃ ಇದನ್ನು ತಾವು ಮಾಡಿಕೊಂಡಾಗ ಇಡೀ ರಾಜ್ಯದ ಸಹಕಾರಿ ಚಳವಳಿ ತಾವು ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಈ ಮಾದರಿಯನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡಿ, ನಾನು ರಾಜ್ಯದ ಅಧ್ಯಕ್ಷನಾಗಿದ್ದಾಗ ಮುಖ್ಯವಾಗಿ ಹಿಂದುಳಿದಂಥ ಕೋಲಾರ, ಧಾರವಾಡ, ಗುಲ್ಬರ್ಗ, ರಾಯಚೂರು ಮುಖ್ಯವಾಗಿ ಹಿಂದುಳಿದ ಜಿಲ್ಲೆಗಳಾಗಿತ್ತು ಜಿಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ. ನಾನು ಅಲ್ಲಿಗೆ ಹೋಗಿ ನೀವು ನಮ್ಮ ಹಾಗೆ ಬೆಳೀರಿ ಅನ್ನುವಂಥದ್ದಕ್ಕೆ ನಾನು ಬಹಳ ಪ್ರಯತ್ನ ಪಟ್ಟೆ. ಅದೆಲ್ಲೋ ಕೆಲವೇ ಜನರ ಕೈಯಲ್ಲೇ ಇರ್ತದೆ ಅಂತ ಮಾತುಗಳಿದ್ದು ಇದೆ. ಅದಕ್ಕೆ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ರಾಜಕೀಯದ ಪರಿಸ್ಥಿತಿ ಆಗಿದೆ. ನಾನು ಧಾರವಾಡದವರನ್ನು, ಪ್ರಾಥಮಿಕ ಸಹಕಾರಿ ಸಂಸ್ಥೆಯವರನ್ನು ಬಸ್ ಮಾಡಿ ಇಲ್ಲಿಯ ಪ್ರಾಥಮಿಕ ಸಂಘಗಳಿಗೆ ಅವರಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ, ನನ್ನ ಖರ್ಚಿನಲ್ಲಿ, ಯಾರು ಸರ್ಕಾರದಿಂದ ಅಲ್ಲ. ಆದರೂ ಅವ್ರು ಸುಧಾರಣೆ ಆಗಲಿಲ್ಲ. ನನಗೆ ಬೇಸರ ಅಂದರೆ ಅದು ಇವತ್ತಿಗೂ ಸುಧಾರಣೆ ಆಗಲಿಲ್ಲ. ಇವತ್ತು ನೋಡಿ, ಗಣಕೀಕರಣ ಅಂತ ಹೇಳ್ತೇವೆ. ಒಟ್ಟು ನಮ್ಮ ರಾಜ್ಯದಲ್ಲಿ 5,000ಕ್ಕಿಂತ 5,500 ಪ್ರಾಥಮಿಕ ಸಂಘಗಳಿವೆ. 1,500 ಗಣಕೀಕರಣ ಆಗಿದೆ. ಇನ್ನೂ ಗಣಕೀಕರಣವೇ ಆಗಲಿಲ್ಲ. ಯಾಕಿದು, ಯಾಕಾಗುವುದಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ. ಕೆಲವರಿಗೆ ಈ ಗಣಕೀಕರಣವೇ ಬೇಡ ಅನ್ನುವಂಥದ್ದು ಇದೆಯೋ ಅನ್ನುವಂಥದ್ದು ಕೂಡ ನನ್ನ ಮನಸ್ಸಿನಲ್ಲಿ ಮೂಡಿಬರ್ತದೆ. ಹಾಗೆ ಪ್ರಯತ್ನವೂ ಬೇಕು, ಸಹಕಾರವೂ ಬೇಕು, ಎಲ್ಲ ಇದ್ರೆ ನಾವು ಇದನ್ನು ಬೆಳೆಸಲಿಕ್ಕೆ ಆಗ್ತದೆ. ನನ್ನ ಸ್ವತಃ ಅನುಭವ ಇದು. ಅಲ್ಲ, ಮತ್ತೆ ರಾಜ್ಯ ಮಟ್ಟದ ಒಂದು ನಾಯಕತ್ವವನ್ನು ತಾವು ವಹಿಸಿಕೊಳ್ಳುವಂಥ ಸಾಧ್ಯತೆಗಳು ಮತ್ತು ಅದು ಮಾಡಬೇಕು ಅನ್ನುವಂಥ ಒಂದು ಇದೆಯಾ ಇಚ್ಛಾಶಕ್ತಿ, ಮನಸ್ಸು ಇದೆಯಾ ಸರ್? ನಾನೀಗ ರಾಜ್ಯ ಮಟ್ಟದ ಕಳೆದ ವರ್ಷದಿಂದ ಒಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ಪುನಃ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಅದನ್ನು ಬೆಳೆಸ್ತಾ ಇದ್ದೇನೆ. ಅದರಿಂದ ಮುಖಾಂತರ ಅದರ ಮುಖ್ಯ ಉದ್ದೇಶ ಗೊಬ್ಬರವನ್ನು ಕೊಡುವಂಥದ್ದು, ರಾಸಾಯನಿಕ ಗೊಬ್ಬರಗಳನ್ನು ರೈತರಿಗೆ ಸಮಯಕ್ಕೆ ಸರಿಯಾಗಿ ಕೊಡುವಂಥದ್ದನ್ನು ಅದು ಮಾಡುವ ಜೊತೆಗೆ ಈ ಕೇಂದ್ರ ಸರ್ಕಾರದ MSP ಅನ್ನುವಂಥದ್ದು ಏನು ಅವನು ರೈತ ಬೆಳೆದ ಬೆಳೆಗೆ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಬೆಳೆ ನಿಗದಿಪಡಿಸಿ ಅದನ್ನು ಖರೀದಿ ಮಾಡಿ ಅದನ್ನು ಅವನಿಗೆ ಹಣವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ನಮ್ಮ ಫೆಡರೇಷನ್ ಮಾಡ್ತಾ ಇದೆ. ಅದರ ಜೊತೆಗೆ ಇನ್ನೂ ಏನಾದರೂ ಮಾಡಬೇಕನ್ನುವಂಥ ಚಿಂತನೆ ನನ್ನಲ್ಲಿ ಇದೆ. ಉದಾಹರಣೆಗೆ ನೋಡಿ, ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ಫೆಡರೇಷನ್ಗೆ ಕೇಳಿತ್ತು, ರಾಸಾಯನಿಕ ಗೊಬ್ಬರಗಳ ಕೊರತೆ ಇದೆ, ಯೂರಿಯಾ ಉದಾಹರಣೆಗೆ ಯೂರಿಯಾ MCF ಇಲ್ಲಿದೆ ನಮ್ಮಲ್ಲಿ. MCF ಖಾಸಗಿ ಒಂದು ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಯೂರಿಯಾ 4.5 ಲಕ್ಷ ಟನ್ ಪ್ರೊಡಕ್ಷನ್ ಮಾಡ್ತದೆ. ನಮ್ಮ ರಾಜ್ಯಕ್ಕೆ 15 ಲಕ್ಷ ಟನ್ ಯೂರಿಯಾ ಬೇಕು. ನಮ್ಮಲ್ಲಿ ಕೊರತೆ ಇದೆ. ನಮಗೆ ಒಂದು ನಮ್ಮ ಫೆಡರೇಷನ್ ಮುಖಾಂತರ ಒಂದು ಯೂರಿಯಾ ಗೊಬ್ಬರವನ್ನು ಆಧುನಿಕ ತಂತ್ರಜ್ಞಾನ ಅಂತ ಹೇಳಿದರೆ ನೀರು ಮತ್ತು ಗ್ಯಾಸಿನ ಮುಖಾಂತರ ಯೂರಿಯಾವನ್ನು ಉತ್ಪಾದನೆ ಮಾಡಿದರೆ ವೆಚ್ಚ ಕಡಿಮೆ ಆಗ್ತದೆ. ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈ ಹೊಸ ಒಂದು ಯೋಜನೆಯಿಂದಾಗಿ ಎಷ್ಟೋ ಸಾವಿರ ಜನರಿಗೆ ಕೆಲಸ ಸಿಗ್ತದೆ. ಆ ಹೊಸ ಥಿಂಕಿಂಗನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಹೊಸತನ್ನು ಮಾಡಬೇಕು. ನಾವು ಎಲ್ಲೇ ಹೋದರೂ ಇದ್ದ ಕುರ್ಚಿ ಬಿಸಿ ಮಾಡಿಕೊಂಡು ಟೀ ತೆಕ್ಕೊಂಡು ಕೂತ್ಕೊಳ್ಳೋದಲ್ಲ, ಅಲ್ಲಿಗೆ ಏನಾದರೂ ಮಾಡಬೇಕು ಅನ್ನೋ ಚಿಂತನೆ ಇದೆ. ನಾನು ಅಪೆಕ್ಸ್ ಬ್ಯಾಂಕಿಗೆ ಹೋದಾಗ ಭಾಳಷ್ಟು ಬದಲಾವಣೆಯನ್ನು ಮಾಡಿದ್ದೇನೆ. ಈಗ ಕೂಡ ನಾನು ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕನಾಗಿದ್ದೇನೆ. ಸಾಲ ಕೊಡುವುದಕ್ಕೆ ನಮ್ಮದು ಅಡ್ಡಿಯೇ ಇಲ್ಲ. ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲ ಕೊಡ್ತೇವೆ. ಸಾಲ ವಸೂಲಾತಿಯನ್ನು ಮಾಡುವುದು ನಮ್ಮ ಧರ್ಮ. ನಾನು ಸಾಲ ವಸೂಲಾತಿ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಫೆಡರೇಷನ್ನಲ್ಲಿಯೂ ಅಧ್ಯಕ್ಷರಾಗಿ ಇಫ್ಕೋದ ಒಂದು ನಿರ್ದೇಶಕನಾಗಿ ಕೆಲಸ ಮಾಡುವಂಥ ಅವಕಾಶ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟದ್ದು ಸಹಕಾರಿಗಳು ಎಲ್ಲ ನನ್ನ ಮಿತ್ರರು ಕೊಟ್ಟಿದ್ದಾರೆ. ಹಾಗಾಗಿ ಹೊಸತನ್ನು ನಾವು ಹೋದಲ್ಲಿ ತಂದರೆ ಮಾತ್ರ ನಮ್ಮ ಜಿಲ್ಲೆಗೆ ಹೆಸರು ಬರ್ತದೆ. ಸರ್, ಅದನ್ನೇ ಈಗ ಕೊನೆಯದಾಗಿ ನಾನು ಕೇಳ್ತಾ ಇರುವಂಥದ್ದು, ಬಹುಶಃ 25 ವರ್ಷಗಳ ರಜತ ಸಂಭ್ರಮವನ್ನು ಆಚರಿಸೋದಕ್ಕೆ ಎಲ್ಲರೂ ಕೂಡ ಒಂದಷ್ಟು ಸಿದ್ಧತೆಗಳೆಲ್ಲ ಆಗ್ತಾ ಇದ್ದಾವೆ, ಇದು ಆಗ್ತದೆ ಅಂತ ಅನ್ನುವಂಥದ್ದು.
ಸೊ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅಂದರೆ ಅವರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ, ಏನೋ ಒಂದು ಹೊಸತನ್ನು ಕೊಡ್ತಾರೆ ಅಂತ. ಸೊ 25 ವರ್ಷಗಳ ಈ ಸಂದರ್ಭ ಏನು ನಾವು ನಿರೀಕ್ಷೆ ಮಾಡ್ಬೋದು ಸಹಕಾರಿ ಚಳವಳಿಗೆ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಮುಂದೆ ಏನಿರಬಹುದು ಅಂತ ನಿರೀಕ್ಷೆ ಮಾಡ್ಬೋದು? ನೋಡಿ, ಈ ಕಾರ್ಯಕ್ರಮ ಮಾಡೋದು ನಾನಲ್ಲ, ನನ್ನ ಒಂದಷ್ಟು ಎಲ್ಲ ಅಭಿಮಾನಿಗಳು. ಹೌದು, ಅವರು ಒಂದು ಮೀಟಿಂಗ್ ನನ್ನನ್ನು ಕರೆಸಿದ್ರು. ಈ ನೆನಪಿಗಾಗಿ ಹೊಸತನ್ನು ಏನಾದರೂ ಮಾಡಬೇಕು ಹೇಳಿ. ಅಲ್ಲಿ ಮೂಡಿ ಬಂತು, ನಮ್ಮ ಈ ಚಳವಳಿ 114 ವರ್ಷದ ಹಿಂದೆ ಪ್ರಾರಂಭ ಆಗಿದೆ. ಆವತ್ತಿನಿಂದ ಇವತ್ತಿನವರೆಗೆ ಒಂದು ಚರಿತ್ರೆಯನ್ನು ನಾವು ಇಡಬೇಕು, ಲೈಬ್ರರಿ ಮಾಡಬೇಕು, ಮಾಡ್ತಾ ಇದ್ದಾರೆ. ಒಂದು ಉದ್ಘಾಟನೆ ಆಗ್ತದೆ, ಮ್ಯೂಸಿಯಂ ಕೂಡ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಮಾಡ್ತಾ ಇದ್ದೀರಿ ಸರ್? ಪಕ್ಕದ ಕಟ್ಟಡವನ್ನು ಮ್ಯೂಸಿಯಂ ಆಗಿ ಉಳಿಸ್ಕೊಳ್ತೀರಿ. ಓಕೆ. ಅದರ ಜೊತೆಗೆ ಕೆಲವರಲ್ಲಿ ಒಂದು ಮಾತು ಮೂಡಿ ಬಂತು, ಇವತ್ತು ಒಂದು ಇಲ್ಲಿ ಆಸ್ಪತ್ರೆಯನ್ನು ಸರ್ಕಾರಿ ಮಟ್ಟದಲ್ಲಿ ಮಾಡಬೇಕು ಹೇಳಿ ಅದರ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಮತ್ತು ಕಾಸರಗೋಡಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆ ಇದೆ. ಅವರನ್ನು ಕರೆಸಿ ಮೀಟಿಂಗ್ ಮಾಡಿದ್ದೇವೆ. ಸರ್ಕಾರಕ್ಕೆ ಪತ್ರ ಬರೆದು ಭೂಮಿಯನ್ನು ಕೊಟ್ಟರೆ ನಾವು ಸ್ವಲ್ಪ ಸಾಲ ಇಲ್ಲದೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ಇದ್ದೀರಾ? ಮಂಗಳೂರಿನಲ್ಲಿ ಆಸುಪಾಸು ಒಳಗಡೆ ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಕಷ್ಟ ಇದೆ. ನಾನೊಂದು ಇವತ್ತು ಪೇಪರ್ನಲ್ಲಿ ನೋಡಿದೆ, ಬೊಂಬಾಯಿಂದ ಬರುವಾಗ ಸತ್ತ ಹೆಣಕ್ಕೆ 4 ಲಕ್ಷ ತಗೊಂಡಿದ್ದಾರೆ. ಇಂಥದ್ದೆಲ್ಲ ಆಗಬಾರ್ದು ಅನ್ನುವಂಥದ್ದು ನಮ್ಮ ಚಿಂತೆ. ಸೊ ಹೇಗೆ ಮಾಡಬೇಕು ಅಂತಿದ್ರೆ ಸರ್? ಆಸ್ಪತ್ರೆ ಹೇಗಿರಬೇಕು ತಮ್ಮ ಕನಸೇನು? ನಾನು ಡಾಕ್ಟರ್ ಅಲ್ಲ, ಇದಕ್ಕೆ ಪರಿಣಿತರ ಒಂದು ಸಲಹೆ ಪಡೆದು ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಕನ್ನುವಂಥದ್ದು ನಿಮ್ಮ ಚಿಂತನೆ. ನಮ್ಗೆ ಗೊತ್ತಿದೆ, ನಾವು ಎಲ್ಲೇ ಹೋದರೂ ಕಮಿಟ್ಮೆಂಟ್ ಇದೆ ನಮಗೆ. ನನಗೆ ನನ್ನ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ರಾಜಣ್ಣ ಹೇಳೋದು, ನೀನು ಮಾರ ಏನೇ ಇದ್ರು ಕಮಿಟ್ಮೆಂಟಿನಲ್ಲಿ ಇರ್ತೀಯ ಅಂತ. ಕಮಿಟ್ಮೆಂಟ್ ಇಲ್ಲದಿದ್ದರೆ ನಾವು ಕುರ್ಚಿ ಬಿಡಬೇಕು, ಕಮಿಟ್ಮೆಂಟ್ ಇದ್ದರೆ ಮಾತ್ರ ನಾವು ಕೆಲಸ ಮಾಡಬೇಕು. ಹೀಗೆ ಹಾಗಾಗಿ ನಾವು ಹೊಸತನ್ನು ಏನಾದ್ರು ಮಾಡ್ತೇವೆ ಈ ನೆನಪಿಗೋಸ್ಕರ ಅನ್ನುವಂಥದ್ದು ಕೂಡ ಚಿಂತನೆ ಮಾಡ್ತೇವೆ ಅನ್ನುವಂಥ ಧೈರ್ಯ ಕೂಡ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕು. ನಾನು ಮತ್ತೊಂದು ಎಲ್ಲಿಯೇ ಹೇಳ್ತಾ ಇದ್ದೇನೆ, ನಾನು ಇಲ್ಲಿ ಬಂದಾಗಿನಿಂದ ಈ ಬ್ಯಾಂಕ್ ಇರ್ಬೋದು, ಇನ್ನೊಂದು ಇರ್ಬೋದು, ನವೋದಯ ಇರ್ಬೋದು, ಬೆಳೀಲಿಕ್ಕೆ ಕಾರಣ ಯಾರು? ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ. ಇವತ್ತು ನಮಗೆ ನೀವು ಕೊಟ್ಟಂಥ ಒಂದು ಸಹಕಾರದಿಂದಾಗಿ ಯಾವುದೇ ವ್ಯಕ್ತಿ ಒಂದು ಬೆಳಿಬೇಕಾಗಿದ್ದರೆ ಈ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ನಮಗೆ ಪೂರ್ಣ ಸಹಕಾರ ಕೊಟ್ಟದ್ರಿಂದ ನಾವು ಬೆಳೆದಿದೆ. ಹಾಗಾಗಿ ನಿಮ್ಮ ಸಹಕಾರ ಇದ್ದರೆ ನಾವು ಏನನ್ನು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಕಂಡುಕೊಂಡೆ. ಹಾಗಾಗಿ ನಿಮಗೂ ಕೂಡ ನಾನು ಮೊದಲೇ ಧನ್ಯವಾದ ಹೇಳಿದ್ದೇನೆ. ನೀವು ರಾಜ್ಯ ಮಟ್ಟದ ಒಂದು ವಾಹಿನಿಯಾಗಿ ಮೂಡಿ ಬರಬೇಕು ಅನ್ನುವಂಥ ಚಿಂತೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದಂಥ ಈ ದೃಶ್ಯ ಮಾಧ್ಯಮಗಳು ದೊಡ್ಡ ವಾಹಿನಿಗಳಾಗಿ ಮೂಡಿ ಬರಬೇಕಂತ. ಹಾಗಾಗಿ ನನಗೆ ಕೊಟ್ಟ ಸಹಕಾರಕ್ಕೆ ನಿಮಗೂ ಕೂಡ ನನ್ನ ಧನ್ಯವಾದಗಳು. ನಾನು ಬೆಳೆಯೋದ್ರಲ್ಲಿ, ನಮ್ಮ ಸಂಸ್ಥೆ ಬೆಳೆಯೋದ್ರಲ್ಲಿ ನಿಮ್ಮೆಲ್ಲರ ಸಹಕಾರ. ಧನ್ಯವಾದಗಳು ಸರ್. ಮತ್ತು ಈ ಸಂದರ್ಭದಲ್ಲಿ ತಮ್ಮ ಕನಸುಗಳು ಸಾಕಾರಗೊಳ್ಳಿ. ಬಹಳ ಮುಖ್ಯವಾಗಿ ಸಹಕಾರಿ ಆಸ್ಪತ್ರೆಯನ್ನು ಕಟ್ತಾ ಇದ್ದೀರಿ, ಅದು ತಮ್ಮ ಕನಸಿನಂತೆ ನನಸಾಗುವಂಥದ್ದು ಭಾಳ ಬೇಗ ಆಗಲಿ ಅಂತ, ರಜತ ಮಹೋತ್ಸವ ಬಹಳ ಸಂಭ್ರಮದ ನಡೆಯಲಿ ಅಂತ ನಾವು ಹಾರೈಕೆಯನ್ನು ಪಡ್ತೇವೆ. ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಸರ್ B4 ನ್ಯೂಸ್ ವತಿಯಿಂದ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಜೊತೆಗಿನ ಮಾತುಕತೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ B4 ನ್ಯೂಸ್. ನಮಸ್ಕಾರ.